ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ತಲೆಯಲ್ಲಿರೋ ನೆನಪನ್ನ ನಾವು ಮರೆಯೋ ಸಾಧ್ಯತೆ ಇದೆ, ಆದರೆ ಮನಸ್ಸಲ್ಲಿರೋ ನೆನಪನ್ನ ಮರೆಯೋ ಸಾಧ್ಯತೆನೇ ಇಲ್ಲ. ಅದೇ ರೀತಿ ಬಾಯಂಚಿನಲ್ಲಿರುವಂತಹ ಕೈ ರುಚಿಯನ್ನು ಮರೆಯೋ ಸಾಧ್ಯತೆ ಇಲ್ಲ. ಅಂಥ ಕೈ ರುಚಿ ನಿಮ್ದಾಗಬೇಕು ಅಂತಾದರೆ ಅಡುಗೆಯಲ್ಲಿ ನೀವು ಪರಿಣಿತಿ ಹೊಂದಬೇಕು. ಅಡುಗೆಯಲ್ಲಿ ನಿಮ್ಮ ಪರಿಣಿತಿಗಾಗಿ ನಮ್ಮ ಈ ಕಾರ್ಯಕ್ರಮ ನಮ್ಮ ಸವಿರುಚಿ. ಇಂದಿನ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಲೀಲಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಎಂಚೊಲ್ಲಾರು? ಹುಷಾರುಳ್ಳಾರು. ಫಸ್ಟ್ ಟೈಮ್ ಆತ ಎನ್ನೊಟ್ಟಿಗೆ ಪಾತಿರು ಒಟ್ಟಿಗೆ ಅಡಿಗೆ ಮನ್ಪುನು? ಫಸ್ಟ್ ಟೈಮ್. ಓಕೆ. ಸೊ ಇನ್ನು ದಾದ ಅಡಿಗೆ ಮಂತೊಂದುಲ್ಲಾರು, ಶುರು ಬರೋಂದುಲ್ಲಾರು ದಾದ ಅಡಿಗೆ ಮಂತೊಂದುಲ್ಲಾರು? ಕೇಬೀಜ ಬಜೆ ಮನ್ಪುಗ ನೀರುಳ್ಳಿ ಕ್ಯಾಬೇಜದ ಬಜೆ, ನೀರುಳ್ಳಿ ಬಜೆ ಲೆಕ್ಕನೆ ಕ್ಯಾಬೇಜದ ಬಜೆ. ಓಕೆ, ಸ್ಟಾರ್ಟ್ ಮನ್ಪುಗನೆ ಬಲಿ. ಓಕೆ. ಸೊ ಕ್ಯಾಬೇಜದ ಬಜೆ ಮಂತೊಂದುಲ್ಲಾರು ಸ್ಟಾರ್ಟ್ ಮನ್ಪುಗ. ದಾದ ಬೋಡಿ ಬಾನಲೆ ಪೂರ ದಾಪುಂಡತೆ ಎಣ್ಣೆ ಇತ್ತನೆ ಬಾಡುನಾ? ಮತ್ತೊಂಚೂರು ಕಾಯಡುಂದ. ಓಕೆ. ಮುಲ್ಪ ಏಪಲ ನಮ್ಮ ಉಪಯೋಗ ಮನ್ಪುನು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ, ಇ ಇಪ್ಪಿನಂಚಿನ ಒಂಜಿ ಎಣ್ಣೆ, ಕೇಬೀಜ, ಓಕೆ, ಕಡಲೆ ಪುಡಿ, ಓಕೆ, ಕಾಯಿ ಮಿಂಚಿ ಶುಂಠಿ, ಓಕೆ, ಕಾಯಿ ಮುಂಚಿಲ್ಲ ಶುಂಠಿ ಇಲ್ಲ, ಓಕೆ, ಒಂತೆ ಉಪ್ಪು ರುಚಿ, ಕ್ಯಾಬೇಜ್, ಕಡಲೆ ಹುಡಿ, ಕಾಯಿ ಮೆಣಸು, ಉಪ್ಪು, ಓಕೆ, ಒಂತೆ ತಾರೈ ತೆಂಗಿನ ತುರಿ, ಓಕೆ. ಒಟ್ಟಿಗೆ ಮಿಶ್ರಣ ಒಟ್ಟಿಗೆ ಶೋಕಡೆ ಮಿಕ್ಸ್ ಮಾಡಿ ನೀರು ಪಾಡೋಡೆ ಉರ್ಚಾನ್ ಇಲ್ಲಲ್ಲಿ ದಾದ ಮನ್ಪರಿದು ಎರಡುವರೆ ಬೈಯಾಗ ಚಾಕು ನೀರುಳ್ಳಿ ಬಜೆ ಜನ ಇಂದು ಜನ ಇತ್ತು ಬಳಂತಾರಿ ಉಂಡತ್ತೆ ನೀರು ದೋಸೆ ನೀರು ಚೂರ್ಲ ಬರ್ಚನೆ ಒಂಚೂರು ಪಾಡೋಡೆ. ಇದಕ್ಕಿಂಚ ಎಣ್ಣೆಡ್ ಕಾಯ್ತಿನ ತಿಂಡಿ ಪೂರ ಮಸ್ತ್ ಇಷ್ಟನಾ? ಈ ಪರ ಮಲ್ಪೇನು ಮಂತೊಂದು ಇಪ್ಪರ್ ಎಣ್ಣೆಡ್ ಕಾಯ್ತಿನ ಪುಷೋತಿತ್ತಂದ ಬಯ್ಯಾನಾಗ ಚಾಕು ಬಯ್ಯಾನಾಗ ಬರ್ಸ ಪೂರ ಬಂದಾಗ ಶೋಕ ಹಾಪುಂಡು ಎಣ್ಣೆಡ್ ಕಾಯ್ತಿನ ತಿಂಡಿ ತಿನ್ನಾರ ಅಪ್ಪ ಬೇಗ ನೆನೆಪುಳ ಹಾಪುಂಡು ಮನ್ಪುಗ ಬೇಗ ಆತೆ. ಈನ ಅಡಿಗೆ ಕಲ್ತೀನಿ ಇಲ್ಲಿ ಪುನಾಗ ಅಮ್ಮನೇ ಕಲ್ಪದಿನ ಅಮ್ಮನ ಬೊಕ್ಕೆಂಚವರ ಎರ್ರ ಮನ್ಪುನ ತುಂಡ ಅವೇ ಮಲ್ಪುನ ನೆಕ್ಕಂದೆ ಕಲ್ಪೆರದಲ್ಲ ಪೋಡುಂದಿದ್ದೆ ಇಲ್ಲ ಮಲ್ಪುನ ಮನ್ಪುನ ಅಣ್ಣ ಇತ್ತದ ಎಂಕ್ಲೆಗೆ ಪೂರ ಕಲ್ಪೋಡ ಹಾಪುಂಡು ಇಕ್ಲೆ ಬಂಗಜ್ಜಿ ಮೊಬೈಲ್ ಬತ್ತೆರ್ದ ಅಂತ ಮೊಬೈಲ್ ಬತ್ತನ ಪೂರ ಇಪ್ಪುಂಡು, ಟಿವಿ ತೋಡ ಪೂರ ಇಪ್ಪುಂಡು. ಬೇಗ ಕಾಯಿ ಉಂಡತೆ
ಇಂಚ ಬೇತೆ ಬೇತೆ ವಾ ರೀತಿ ಬಜ್ಜಿ ಮನ್ಪರೀರ್ ನೀರುಳ್ಳಿ ಬಜ್ಜೆ ಕ್ಯಾಬೇಜದ ಗೋಳಿ ಬಜ್ಜೆ ಇದೇ ಗೋ ಇಷ್ಟ ಮೂಜೆಟ್ ಇಂಕ ನೀರುಳ್ಳಿ ಬಜ್ಜೆ ಇಷ್ಟ ನೀರುಳ್ಳಿ ಬಜ್ಜೆ ಇಷ್ಟ ಒಂದು ತುಗಿರೆ ನೀರುಳ್ಳಿ ಬಜ್ಜದ ಲೆಕ್ಕನೆ ತೋಜುನದ ತುಗಿರೆ ಅಂಚೆನೆ ಕ್ಯಾಬೇಜದ ಪಲ್ಯ ಪುರ ಮಂತರ ಒಂದು ಚೂರು ಚೂರ ತಿನ್ಪುನು ಎಂಕ್ಲು ಪುರ ಲೆಕ್ಕಿಂಚ ಪುರ ಮಂತ ಕೊರ್ನ ಸರಿ ತಿನ್ಪ ಅದೇ ಕೇಬಿಜ ಉಪ್ಪು ಕರಿ ఒక ಇಂಚ ಕಚ್ ಮಂತಂದ ಹೋಗುದಿ ಅಡಿಗೆ ಮನ್ಪುನ್ ಪಣ ಇಷ್ಟನೇ ಇದೆ ಈಗ ఒకదాన్ని ఇల్లు గడిగే ಅದು ಮನ್ಪೊಡುಂದು ಮನ್ಪುನ್ ಬೇತೆ ಇಷ್ಟೆಡ್ ಮನ್ಪುನ್ ಬೇತೆ ಇದೇಗಿಂಚ ಏನೇ ಮನ್ಪುನ್ ಇಲ್ಲ ಇಷ್ಟೆಡ್ ಮನ್ಪು ಪುರಲ್ಲ ಅಂತ ಕೋರಿದ ಕಜ್ಪು ಮಸಾಲ ಕಜ್ಪು ಓ ಓಯ್ತ ಸ್ಪೆಷಲಿಸ್ಟ್ ಇದು ಕೋರಿ ಕಜ್ಪು ಶೋಕ್ ಮನ್ಪರೆ ತರಕಾರಿ ಶೋಕ್ ಮನ್ಪರೆ ಕಜ್ಪು ಪುರಲ್ಲ ಶೋಕ್ ಆಪು ನಿನ್ನ ಪುರ ಶೋಕ್ ಆಪುನ ಶೋಕ್ ಮನ್ಪ ಕೋರಿದ ಮತ್ತು ಜಿಂಜ ಇಂಚದಲ್ಲ ಫಂಕ್ಷನ್ ನನಗೆ ಏನೇ ಅನ್ಪು ಇದೆ ಮನ್ಪುನ್ ಅವು ಜಿಂಜ ಜನಕ್ಕೆ ನಮ್ಮ ಮನ್ಪರೆ ಪುನಾಗ ಅವು ಆಯ್ತು ಗಡಿ ಬೀಜ ಅಪ್ಪನ ಅಂಡಲ್ಲ ಅವು ಗೊತ್ತಿತ್ತಂದ ಮನ್ಪೊಲಿ ಅಪ್ಪನ ಏತು ಜನಕ್ಕೆ ಆ ಸುಧಾರಿಕೆಲ್ಲ ಗೊತ್ತಿತ್ತು ಮಾತ್ರ ಆಯ್ತಾ ಆಫ್ ಮನ್ಪೊಡೆ ಗ್ಯಾಸ್ ಕೇಬಿಜ ಬಜ್ಜೆ ರೆಡಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಬಿಸಿ ಬಿಸಿ ಆದಂತಹ ಕ್ಯಾಬೇಜ್ ಬಜ್ಜಿ ರೆಡಿ ಆಗಿದೆ ಸೊ ಸಂಜೆ ಹೊತ್ತಿಗೆ ಬೆಸ್ಟ್ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಕ್ಯಾಬೇಜ್ ಬಜ್ಜಿ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕ್ಯಾಬೇಜ್ ಬಜೆ ತಯಾರಿಸುವ ವಿಧಾನ. ಮೊದಲಿಗೆ ತುರಿದ ಕ್ಯಾಬೇಜ್ಗೆ ಕಡಲೆ ಹಿಟ್ಟು, ಹೆಚ್ಚಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ತೆಳುವಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕ್ಯಾಬೇಜ್ ಬಜ್ಜೆ ರೆಡಿ. ಬಿಸಿ ಬಿಸಿಯಾದಂಥ ಕ್ಯಾಬೇಜ್ ಬಜ್ಜಿ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಏನು? ಸಂಜೆ ಸ್ನ್ಯಾಕ್ಸಾ, ಬೆಳಿಗ್ಗೆದ ಟಿಫನ? ಮ್ಯಾಮ್ ಹತ್ರ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ವೀಕ್ಷಕರೇ, ಕ್ಯಾಬೇಜ್ ಬಜ್ಜಿ ನಮ್ಮ ಅಡುಗೆ ಮನೆಯಲ್ಲಿ ಸಿದ್ಧವಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಮೇಡಮ್ ಹತ್ರ ಕೇಳೋಣ ಬನ್ನಿ. ಸೊ ಇತ್ತೆ ಕ್ಯಾಬೇಜ್ ಬಜ್ಜಿ ರೆಡಿ ಆತಂಡ. ನೆಕ್ಸ್ಟ್ ದಾದ ಮಂತೊಂದುಲ್ಲಾರು ನುರ್ಗೆದ ಸುಕ್ಕ ಮಲ್ಪುಗ ನುರ್ಗೆದ ಸುಕ್ಕ ಮಂತೊಂದುಲ್ಲಾರು ಶುರು ಮನ್ಪುಗನೆ ದಾದ ಬೋಡಿತ್ತೇರಿ ಬನಾಲೆ ನೆಕ್ ನೀರು ಪಾಡೋಡೆ ಫಸ್ಟಿಗೆ ನೀರು ಪಾಡೋಣ. ಇದು ಬೋಡಾಪುನ್ ಪಲ್ಲೆ ಯಾವಣೆ ನುರ್ಗೆ ಪಾಡ್ದು ಓಕೆ. ಫಸ್ಟ್ ನುರ್ಗೆನ್ ಬೇಯ್ಪವನ ಚೂರು ಪುಳಿ ಪಾಡ್ಗ ಪುಳಿ ಪಾಡೊಂದುಲ್ಲ ಐತಿ ಓಕೆ ಬೇಯ್ಪವನೆ ನುರ್ಗೆದ ಪುರ ಸಾಂಬಾರ್ ಪುರ ಪಾಡುವಿರತ್ತೆ. ಸಾಂಬಾರ್ ಅಂದ್ರೆ ಅವೇ ನುರ್ಗೆದ ಹೆಚ್ಚಾದ ಸಾಂಬಾರ್ ಮನ್ಪೇರು, ಕೊದ್ದೇಲ್ ಮನ್ಪೇರು, ಬದನೆ ಕೆಂಬುಡೆ ಪುರ ಪಾಡ್ದು ಅವಿನ ಪುರ ಪಾಂಡೈತೆ ಇತ್ತದ ಜೋಕುಲು ಕಮ್ಮಿ ಐತೆ ತಿನ್ಪಿನಿ. ಏನು ಸುಕ್ಕ ಮನ್ಪುನ್ ಚಿಕನ್ ಸುಕ್ಕದಲ್ಲೇ ಕಾಪುನ ಟೇಸ್ಟ್ ಹಾಪುಡು ಅದಕ್ಕೆ ನುರ್ಗೆ ಸುಕ್ಕ ಮಲ್ಪುಗ ನುರ್ಗೆ ಸುಕ್ಕ ಓಕೆ. ನುರ್ಗೆ ಸುಕ್ಕ ಅಂತ ಪನ್ಪುನ ಕೇಂದೆ ಬಟ್ ತಿಂತೀಜಿ ಇಡೆ ಮುಟ್ಟ ನುರ್ಗೆ ಸುಕ್ಕ ಇತ್ತ ಎಂಚೆಂಚ ಅವೇನು ಬೇತೆ ಬೇತೆ ಮಂತೊಂದ್ಕೊಂಡ ತಿನ್ರೆ ರುಚಿ ಹಾಪುಡು. ಇಂಕ್ಲು ಮತ್ತೆ ಅಂಡ ನುರ್ಗೆ ಕೆಂಬುಡೆ ತೌತೆ ಪುರ ಪಾಡ್ದು ಕೊದ್ದೇಲ್ ಮನ್ಪುಡು. ತೆವ್ ಕೊದ್ದೇಲ್ ಮಂತಂದಾಗ ಒವ್ವೆ ಒಂಜಿ ಫಂಕ್ಷನ್ಗೆ ಪೂರ ಒಂಜಿ ಪಾಡ್ದು ಕೊಜ್ಜೋಲಿ ಇಪ್ಪುಡು ಇತ್ತಲ್ಲ ಸಾರು ಗಂಡಲ ನುರ್ಗೆ ಪಾಡ್ನ ಶೋಕ ರುಚಿ ಆಪು. ನುರ್ಗೆ ಬೇರೆ ಮಸ್ತ್ ಪೊರ್ತು ಬೋಡಾಪುನೆ ಇಜ್ಜಾತ್
ಬೇಗ ಬೇಕು ಬೇಗ ಬೇಕು ಎಂಕಲ್ಲನೇ ಮರತ್ತ ಕೃಷಿ ಇಜ್ಜಿ ಬಂಡಾರೆ ಇತ್ತೆ ಮರ ತಪ್ಪ ಒಂಜಿ ಮರ ಉಂಡು ನುರ್ಗೆ ಖಾಲಿ ಒಂಜಿ ಮರ ಉಲ್ಲ ಐತೆ ಆತು ನಾವೇನು ಪತ್ತೊಂದು ಮನೆಯಲ್ಲಿ ಆದಂತಹ ಶುದ್ಧ ತರಕಾರಿ ಪನ್ನೊಲಿ ಅಪ್ಪಗ ಅಂಗಡಿ ಇದ್ಕಂತಿನ ಅಂಗಡಿ ಇಡ್ಕಂತಿನ ದಾಲ ಕೆಮಿಕಲ್ ಪೂರ ಪಾಡ ನಮ್ಮ ದೈಕ ಖಾಲಿ ನೀರ್ ಪಾಡ್ದು ನೀರ್ಲ ಪಾಡ್ಗೆ ಒಂಜಿ ಬರಿಟ್ ಐತಾತಿಗೆ ಐತಾತಿಗೆ ಬರ್ತೀನವೆ ಐತ ನುರ್ಗೆ ಆಯ್ತು ಐತ ನುರ್ಗೆದ ಸೊಪ್ಪು ಉಪ್ಪು ಕರಿ ಮನ್ಪೊಲಿ ರೊಟ್ಟಿ ಮನ್ಪೊಲಿ ಅದಕ್ಕೆ ಕೆಲವು ವಿಧ ನೋಡ ಅಪ್ಪ ನುರ್ಗೆ ಉಪ್ಪು ಪಾಡು ಬಾಯ್ದು ಈತ ಉಪ್ಪು ಪಾಡೋದಿದ್ದಾರೆ ಓಕೆ ಚೂರು ಬೇಯ್ತಾಯಿ ಉಪ್ಪು ಪಾಡೋದಿದ್ದಾರೆ ಕೂಡ ಮುಚ್ಚೋಡೆ ಬೇನ್ ಬರ್ತೇನೆ ಮೇಡಮ್ ಇತ್ತ ಯಾವೇ ದೆಪ್ಪೊಡೆ ದೆಪ್ಪಲೆ ಒಂದಿತ್ತ ದಾದ ಪಾಡೋನಲ್ಲ ರೀರು ಮಸಾಲ ಐತೆ ದಾದ ಮಸಾಲ ಪೂರ ಸಾಮಾನು ಪುಡಿ ಮಂತದ್ದು ಇಲ್ಲೇ ಮಂತಿನವೆ ಇಲ್ಲಡೆ ಮಂತಿನ ದಾದ ಪೂರ ಪಾಡ್ದಾರು ಜೀರಿಗೆ ಕೊತ್ತಂಬರಿ ದಾಸಿಮಿ ಬುಕ್ಕ ಮೆತ್ತೆ ಮುಂಚಿ ಪೂರ ನೇನು ಒಂದು ಫ್ರೈ ಮಾಡ್ತಿದ್ದು ಪುಡಿ ಮನ್ಪು ಪುಡಿ ಮಂತು ದೀಪಿ ಕೋರಿ ಮನ್ಪುಂಡಲ್ಲ ಒಂದು ಮಸಾಲ ಮಸಾಲ ಉಂಟು ಒಂದು ಅರ್ಜೆಂಟ್ಗೆ ಬಡ ಈಗ ತಾರಾಯಿ ಪಾಡ್ಗ ಈಗ ಸುಕ್ಕ ರೆಡಿ ಆನ್ ಬರ್ತನತೆ ವೇ ನೀರಿಗೆ ಬೇಯ್ತದೆ ಶೋಕು ಗಂಜಿ ದೊಟ್ಟಿಗೆ ತಿನ್ನರೆ ಬಾರಿ ಪೊರ್ಲಾವ ಅನ್ನೋದು ಶೋಕು ಬೆಚ್ಚ ಬೆಚ್ಚ ಗಂಜಿ ದೊಟ್ಟಿಗೆ ಬೆಚ್ಚ ಬೆಚ್ಚ ನುರ್ಗೆ ಸುಕ್ಕ ಸುಕ್ಕ ಕೂರಿದ ಕಜ್ಪು ಎಡ್ಡೆ ಕೋರಿದ ಕಜ್ಪು ಇತ್ತ ಮೀನು ಮಾಸದಲ್ಲ ತಿನ್ಪುದ ಅಂಚ ಮುಂದೇನೊಂಚೂರು ಎಡ್ಡೆ ಕೆಲವೊಂದು ಟೈಮ್ ಇಡ್ತೀನಿ ಬಲ್ಲಿ ಏನೆಲ್ಲ ಪೂಜೆ ಇತ್ತು ನಾ ತಿನ್ನ ಬಂದನ್ ಪುಣೆ ಮುರುಗ್ಗೆ ಸುಕ್ಕ ರೆಡಿ ಆಯ್ತು ಥ್ಯಾಂಕ್ ಯು ಬೆಚ್ಚ ಬೆಚ್ಚ ಉಂಡು ತಿಂದು ಕೈಂಚ ಉಂಡು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಬಿಸಿ ಬಿಸಿ ಆದಂತಹ ನುಗ್ಗೆ ಸುಕ್ಕ ರೆಡಿ ಆಗಿದೆ ಗಂಜಿ ಊಟದ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ಕೋತೀನಿ ಆದರೆ ಟೇಸ್ಟ್ ಇನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ ನುಗ್ಗೆ ಸುಕ್ಕ ತಯಾರಿಸುವ ವಿಧಾನ ಮೊದಲು ನುಗ್ಗೆಕಾಯನ್ನು ಸ್ವಲ್ಪ ನೀರು ಹಾಗೂ ಹುಣಸೆ ಹಣ್ಣು ಹಾಕಿ ಬೇಯಿಸಿ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸುಕ್ಕ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ ನಂತರ ತೆಂಗಿನ ತುರಿ ಹಾಕಿ ಬೆರೆಸುತ್ತಾ ಬೇಯಿಸಿಕೊಳ್ಳಿ ಈಗ ನುಗ್ಗೆಕಾಯಿಯ ಸುಕ್ಕ ಸವಿಯಲು ಸಿದ್ಧ ಸೊ ಎಸ್ ಮೇಡಮ್ ರೆಡ್ ರೆಸಿಪಿಲ ರೆಡಿ ಆತನ ಇತ್ತು ಟೇಸ್ಟ್ ತುಪ್ಪ ನಂಚಿನ ಟೈಮ್ ತುಕನೆ ಓಕೆ ಸೊ ಫಸ್ಟ್ ಗೆ ಮಂತಿನಿ ಕ್ಯಾಬೇಜ್ ದ ಬಜ್ಜಿ ಐನ್ ತುಕ ಇರದೆ ತೊನೆ ಕರ್ಕೂರ್ ಪನಂದು ಶೋಕ್ ಹಾಪುಂಡು ಇದೇ ನೀರುಳ್ಳಿ ಬಜ್ಜಿ ಇಷ್ಟು ಮಾಡಾರು ಬಟ್ ಎಂಕ್ ಮಾಡಾಡೆ ನೀರುಳ್ಳಿ ಬಜ್ಜಿ ಇಲ್ಲ ಈ ಕ್ಯಾಬೇಜ್ ಬಜ್ಜಿ ಶೋಕ್ ಹಾಪುಂಡು ಭಾರಿ ಶೋಕ್ ಹಾಪುಂಡು ಒಂಜಿ ಉಪ್ಪು ಪೂರ ಕರೆಕ್ಟ್ ಆತನ ಉಪ್ಪು ಪಾಡ್ನ ಜಾಸ್ತಿ ಆತಜಿ ಮತ್ತು ಮೀಡಿಯಮ್ ಆದ್ರೆ ಶೋಕ್ ಆತನ ಅಂಚನೆ ತಿಂದನ ಒಂಜಿ 10-15 ಬಜ್ಜಿ ಅಂಚನೆ ತಿನ್ನೋಲಿ ಆತ ಶೋಕ್ ಆತನ ಯಾಕಂದ್ರೆ ಆತನೊಲೆ ನುರ್ಗೆದ ಸುಕ್ಕ ಇಂಚೆ ಇಪ್ಪುನ್ ಪಂಡು ಟೇಸ್ಟ್ ದುಕಾನೆ ದೇತ నేను నించనే తినడు అప్పుడు నా అదే నీకు స్పూన్ బోర్డు ఇచ్చి దక్కెరెద్దిగాల అగ్గి తినోడు నువ్వు ఫుల్ అగ్గి తింపినా ఇంట్లో మయ్యప్ప చూడు తిందే అంచనే దీప కొద్దిగా కలడున్నది ಭಾರಿ ಶೋಕಾತನು ನುರ್ಗೆದ ಸಾಂಬಾರ್ ಇರ್ಲ ಇತ್ತೆ ನುರ್ಗೆದ ಈ ಸುಕ್ಕ ತಿಂದಿ ಬುಕ್ಕ ನನ್ನ ನುರ್ಗೆದ ಸುಕ್ಕ ಮಂತದೆ ತಿನ್ಕಾನ ನುರ್ಗೆದ ಸಾಂಬಾರ್ ಇಡ್ಲ ಶೋಕಾತನು ಅಂಚನೆ ಆ ಪಂಡಿ ಲೆಕ್ಕ ನೆಕಡ್ ಪಂಡಿ ಲೆಕ್ಕನೆ ಗಂಜಿ ಒನಸ್ದು ಪಂಡಿನ ಒಂಜಿ
ಕಜ್ಜಿಪ್ಪು ಸುಕ್ಕದಾದನ ಬುಡನ ಬಾರಿ ಶೋಕ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದು ಮುಟ್ಟ ಬತ್ತದ ರೆಡ್ ರೆಸಿಪಿ ನಮಕ್ ಮಂತ್ ಕೊರಿಯರ್ ಕಲ್ಪಾಯರ್ ಅವೇಕೋಸ್ಕರ ಇರೆಗ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆರ್ದು ಒಂಜೆಲ್ಲಿಯ ಕಾಣಿಕೆ ಅಂಚನೆ ಸಂತೋಷ್ ರೈಸ್ ಮಿಲ್ಸ್ ನಕ್ಲ ಕಡೆರ್ದು ಅರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ ಕ್ಯಾಬೇಜ್ ಬಜ್ಜಿ ಹಾಗೂ ನುಗ್ಗೆಕಾಯಿ ಸುಕ್ಕ ಹೇಗೆ ಮಾಡೋದು ಅಂತ. ಅದರಲ್ಲೂ ನುಗ್ಗೆಕಾಯಿ ಸುಕ್ಕ ಅಂತೂ ಗಂಜಿ ಊಟಕ್ಕೆ ಸಖತ್ ಕಾಂಬಿನೇಷನು, ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.